ಎಸ್ವೈಎಸ್ ಮುಡಿಪು ಘಟಕದ ಬಾಳೆಪುನಿ ಬೊಕ್ಕ ಕುರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಡ್ ಸ್ವಚ್ಛತಾ ಕಾರ್ಯಕ್ರಮ ಅಂಗಾರ ನಡಪಾಯರು. ಎಸ್ವೈಎಸ್ ಕಾರ್ಯದರ್ಶಿ ಬಶೀರ್ ಮುಡಿಪು ಕಾರ್ಯಕ್ರಮದ ಪಾಲ್ಪಡೆದು ಸ್ವಚ್ಛತೆಯನ್ನು ಇಸ್ಲಾಂ ಬಲವಾದ ಪ್ರತಿಪಾದಿಸಾದಿದ್ದು ಈ ಹಿನ್ನೆಲೆಡು ಇಲ್ಲು ಪರಿಸರ ಸಾರ್ವಜನಿಕ ಪ್ರದೇಶದ ಸ್ವಚ್ಛತೆ ಕಾತೊನ್ನಿ ಪ್ರತಿಯೊರಿ ಮುಸಲ್ಮಾನನ ಕರ್ತವ್ಯ ಪಂಪಿನ ನೆಲೆಟ್ಟು ಸಂಘಟನೆ ಕಾರ್ಯಕ್ರಮ ಅಟನೆ ಮಾಲ್ತದನ್ನು ಮಾಡಿ ತೆರಿಪಾಯರು. ಮುಡಿಪು ಸೆಂಟರ್ ಎಸ್ವೈಎಸ್ ಇದರ ವತಿಯಿಂದ ಮುಡಿಪು ಸೆಂಟರ್ ಎಸ್ವೈಎಸ್ ಇದರ ಇಸಾಬಾ ಟೀಮ್ ಕಾರ್ಯಕರ್ತರಿಂದ ಇವತ್ತು ಬಾಳೆಪುಣಿ ಹಾಗೂ ಕುರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರದೇಶವನ್ನು ಅದರಲ್ಲೂ ಮುಖ್ಯವಾಗಿ ಮುಡಿಪು ಪೇಟೆ ಹಾಗೂ ಮುಡಿಪು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಾವು ಇವತ್ತು ನಮ್ಮ ಎಲ್ಲ ಇಸಾಬಾ ತಂಡದ ಸದಸ್ಯರು ಕೂಡಿ ಸ್ವಯಂ ಸೇವಕರಿಂದ ಈ ಒಂದು ಶುಚಿತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮುಡಿಪು ಸೆಂಟರ್ ಎಸ್ವೈಎಸ್ನ ಇಸಾಬಾ ತಂಡದ ಎಲ್ಲ ಕಾರ್ಯಕರ್ತರು ಇವತ್ತು ಮುಡಿಪು ಪರಿಸರವನ್ನು ಸ್ವಚ್ಛ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಡಿಪಿನಲ್ಲಿರತಕ್ಕಂಥ ಎಲ್ಲ ಕಸಗಳನ್ನು ಗುಡಿಸಿ, ಅದೇ ರೀತಿ ಪ್ಲಾಸ್ಟಿಕ್ಗಳನ್ನು ಬೇರೆ ಬೇರೆ ಥರದಲ್ಲಿ ವಿಂಗಡಿಸಿ ಶೇಖರಿಸಿ ನಾವು ಈಗಾಗಲೇ ಬಾಳೆಪುಣಿ ಗ್ರಾಮದ ಸ್ವಚ್ಛತಾ ಘಟಕಕ್ಕೆ ಸಾಗಿಸಲಿದ್ದೇವೆ. ಅದೇ ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ನಿಂತಿರತಕ್ಕಂತಹ ಬೆಳೆದಿರತಕ್ಕಂಥ ಹುಲ್ಲುಗಳನ್ನು ಕೂಡ ಕಟಾವು ಮಾಡುವಂತಹ ಕಾರ್ಯಕ್ರಮವನ್ನು ಇದರೊಂದಿಗೆ ಜೋಡಿಸಿಕೊಂಡು ನಾವು ಇವತ್ತು ಇಡೀ ದಿನ ಈ ಮುಡಿಪು ಪೇಟೆಯಲ್ಲಿ ಸ್ವಚ್ಛತೆಯನ್ನು ಮಾಡಲಿದ್ದೇವೆ. ಅದೇ ರೀತಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಬಸ್ ತಂಗುದಾಣಗಳನ್ನು ತೊಳೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಡಿಪು ಗ್ರಾಮ ಪಂಚಾಯತ್ ಹಾಗೂ ಕುರ್ನಾಡು ಗ್ರಾಮ ಪಂಚಾಯತ್ ಹಾಗೂ ಬಾಳೆಪುಣಿ ಗ್ರಾಮ ಪಂಚಾಯತ್ನ ಪಿಡಿಒರವರಿಗೆ ಈ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಅವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತದೆ. ಕೋವಿಡ್ನಂತಹ ಈ ಪರಿಸ್ಥಿತಿಯಲ್ಲಿ ಜನರು ಹೊರಗೆ ಬರಲು ಹೆದರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ಏನು ಕಸ ಇದೆ ಅದನ್ನು ತಮ್ಮ ಹಸ್ತಗಳಿಂದ ಹೆಕ್ಕಿಕೊಂಡು ಅದನ್ನು ವರ್ಗಾವಣೆ ಮಾಡಿ ಪಂಚಾಯತಿನಲ್ಲಿ ಶೇಖರಿಸಿಕೊಂಡು ಕೊಡುವಂತಹ ಒಂದು ಮಹತ್ತಾದ ಕಾರ್ಯಕ್ರಮ. ಇದೊಂದು ಇಸ್ಲಾಂ ಧರ್ಮದ ಕೂಡ ಶುಚಿತ್ವಕ್ಕೆ ತನ್ನದೇ ಆದಂತಹ ಸ್ಥಾನ ಇದೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಶುಚಿತ್ವಕ್ಕೆ ಮಹತ್ತಷ್ಟು ಒತ್ತನ್ನು ಕೊಟ್ಟಿರ್ತಾರೆ. ಈ ಎಲ್ಲ ನೆಲೆಗಳನ್ನು ಕಂಡುಕೊಂಡು ನಮ್ಮ ಕಾರ್ಯಕರ್ತರು ಇವತ್ತು ಮುಡಿಪು ಪ್ರದೇಶದಲ್ಲಿ ಈ ಒಂದು ಶುಚಿತ್ವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೂಬ್ ಸಕಾಪಿ ಪರಪು ಶುಭ ಹಾರೈಸಿರು. ನಮ್ಮ ಮುಡಿಪು ಸೆಂಟರ್ ಇಸಾಬಾ ಇದರ ವತಿಯಿಂದ ಒಂದು ಶುಚಿತ್ವ ಕಾರ್ಯ ನಾವು ಮಾಡಲು ಇವತ್ತು ಹೊರಟಿದ್ದೇವೆ. ಅತ್ತಹೂರು ಶತ್ರುಲ್ ಈಮಾನ್, ಶುಚಿತ್ವ ಈಮಾನಿನ ಒಂದು ಭಾಗ ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಇಸಾಬಿನ ಸರ್ವ ಟೀಮ್ನ ಎಲ್ಲ ಸದಸ್ಯರು ನಾವು ಶುಚಿತ್ವಕ್ಕೆ ಮುಂಗಣನೆ ಕೊಟ್ಟು ಮತ್ತು ನಾವು ಇದು ಹೇಳುವ ಮಾತು ಎಂದರೆ ಎಲ್ಲರೂ ಶುಚಿತ್ವವನ್ನು ಕಾಪಾಡಬೇಕು, ಎಲ್ಲರೂ ಮಾಡಬೇಕು ಎಂಬ ಒಂದು ರೀತಿಯಲ್ಲಿ ಮಾತ್ರ ಈ ಫೋಟೋ ಈ ಮಾತು ನಿಮಗೆ ನಾವು ಕೊಡ್ತಾ ಇದ್ದೇವೆ ಎಂದು ಮಾತ್ರ ಹೇಳಿ ನನ್ನ ಮಾತಿಗೆ ಮುಕ್ತಾಯ. ಎಲ್ಲರಿಗೂ ನಮ್ಮೊಂದಿಗೆ ಕೈ ಜೋಡಿಸಿದವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅಲ್ಲಾಹನು ತಕ್ಕದಾದ ಪ್ರತಿಫಲ ನಾಳೆ ಸ್ವರ್ಗಲೋಕದಲ್ಲಿ ನೀಡಲಿ, ಆಮೀನ್ ಎಂಬ ಮಾತಿನೊಂದಿಗೆ ಆಖಿರುದಾವಾನ ಅಸ್ಸಲಾಮು ಅಲೈಕುಂ. ಎಸ್ವೈಎಸ್ ಮುಡಿಪು ಘಟಕ ಅಧ್ಯಕ್ಷರು ಅಬು ಹಾಜಿ ಮದ್ಯನಡ್ಕ, ಹಿಸಾಬಾ ಅಧ್ಯಕ್ಷರು ಅಮೀರ್, ಮೊಹಮ್ಮದ್ ಅಲಿ ಉಸ್ತಾದ್, ಸಾಂತ್ವನ ಕಾರ್ಯದರ್ಶಿ ಎಂಎಂಕೆ ಮುಡಿಪು, ಸಾಂಬರ್ತೋಟ ಅಧ್ಯಕ್ಷರು ಹಸನ್ ಹಾಜಿ, ಎಸ್ಎಂಎ ಅಧ್ಯಕ್ಷರು ಯೂಸುಫ್ ಪಾನೆಲ, ಎಸ್ವೈಎಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ಎಸ್ಎಸ್ ಮೂಸಾ ಹಾಜಿ, ಉಮರ್ ಮುರ್ಕುಂಜ, ನಜೀರ್ ಮುಡಿಪು, ಲತೀಫ್ ಮದನಿ ವಳಾಲ್, ಬಶೀರ್ ಹಾಜಿ ಸಿಟಿ, ಹಮೀದ್ ಕಿಲಾರಿ, ಲತೀಫ್ ಬೋಳಿಯಾರ್, ಎಸ್ವೈಎಸ್ ಮಾಜಿ ಅಧ್ಯಕ್ಷರು ಎಸ್ಕೆ ಅಬ್ದುಲ್ ಖಾದರ್ ಹಾಜಿ, ಮುಖಂಡರು ಮೊಹಮ್ಮದ್ ಪರಪು, ಹಮೀದ್ ಮುಡಿಪು, ಅಲಿ ಮುದುಂಗಾರ್, ಫಜಲ್ ಮುಡಿಪು, ಮುಸ್ತಫಾ ಸಾದಿ ಬಾಳೆಪುನಿ,
ಅಬ್ದುಲ್ಲಾ ಮುಡಿಪು, ರಾಫಿ ಕಣ್ಣೂರು, ರಜಾಕ್ ತಾಜ್, ಹಬೀಬ್ ಇರಾ, ಅಜೀಜ್ ಎಚ್ಕಲ್, ಅಜೀಜ್ ಸಕಾಫಿ ಪರಪು, ಯಾಕೂಬ್ ಮುದುಂಗಾರ್, ಅಬುಬಕರ್ ಸಕಾಫಿ ಕಡ್ವಾಯಿ, ಉಸ್ಮಾನ್ ಮುಡಿಪು, ಸಮೀರ್ ಗರಡಿಪಳ್ಳ, ಉಸ್ಮಾನ್ ಸಾದಿ ಪರಪು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು.